ಪಡುಬಿದ್ರೆ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಪ್ರಸ್ತುತ ಶತಕೋಟಿ ಠೇವಣಿಯನ್ನು ಸಂಗ್ರಹಿಸುವ ಮೂಲಕ ಗುರಿ ಸಾಧನೆಯ ಶಿಖರದತ್ತ ತಲುಪಿದ್ದು, ಈ ಗುರಿ ಸಾಧನೆಯ ಸಂದರ್ಭದಲ್ಲಿ ಸುಂದರ ಕ್ಷಣವನ್ನು ಸಹಕಾರಿ ಸಂಗಮ ಸಮೃದ್ಧಿ ಸಂಭ್ರಮ ಎಂಬ ನಾಮಾಂಕಿತದಡಿಯಲ್ಲಿ ಸಹಕಾರಿ ಬಂಧುಗಳನ್ನು ಸೇರಿಸಿ ಅದ್ದೂರಿಯ ಕಾರ್ಯಕ್ರಮವೊಂದನ್ನು ನಡೆಸಲು ಉದ್ದೇಶಿಸಿದ್ದು, ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಡಾ. ಎಂ. ರಾಜೇಂದ್ರ ಕುಮಾರ್ ಅವರು ಉದ್ಘಾಟಿಸಲಿರುವರು ಎಂದು ಸಂಸ್ಥೆಯ ಅಧ್ಯಕ್ಷ ವೈ. ಸುಧೀರ್ ಕುಮಾರ್ ಹೇಳಿದ್ದಾರೆ. ಪಡುಬಿದ್ರೆಯ ಮುಖ್ಯ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಡುಬಿದ್ರೆಯ ಬಂಟರ ಭವನದಲ್ಲಿ ಜನವರಿ 2ರ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಆರಂಭಗೊಳ್ಳಲಿದ್ದು, ಉಡುಪಿ ವಲಯದ ವಿವಿಧ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಸಾಂಸ್ಕೃತಿಕ ಸ್ಪರ್ಧೆಯೂ ನಡೆಯಲಿದೆ. ಈ ಅದ್ದೂರಿ ಕಾರ್ಯಕ್ರಮದ ಸಂದರ್ಭ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 95% ಹಾಗೂ ಪಿಯುಸಿಯಲ್ಲಿ 90ಕ್ಕಿಂತ ಅಧಿಕ ಅಂಕ ಪಡೆದ ಸೊಸೈಟಿಯ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ, ಶಾಸಕ ಲಾಲಾಜಿ ಆರ್ ಮೆಂಡನ್, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ, ಜಯಕರ್ ಇಂದ್ರಾಳಿ, ಡಾ. ದೇವಪ್ರಸಾದ್ ಶೆಟ್ಟಿ ಮುಂತಾದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ನಾಡ್ದು 2ನೇ ತಾರೀಕು ಬಂಟರ ಭವನದಲ್ಲಿ ಸಹಕಾರ ಸಂಗಮ ಸಮೃದ್ಧಿ ಸಂಭ್ರಮ ಎಂಬ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಶ್ರೀ ಡಾ. ಎಂ. ರಾಜೇಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಸಚಿವರು ಹಿಂದುಳಿದ ವರ್ಗ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಸಹ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಲಾಲಾಜಿ ಆರ್ ಮೆಂಡನ್, ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂಥ ಶ್ರೀಯುತ ವಿನಯ್ ಕುಮಾರ್ ಸೊರಕೆ, ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುದ್ರೋಳಿ ಮಂಗಳೂರು ಇದರ ಅಧ್ಯಕ್ಷರಾದಂಥ ನವೀನ್ ಚಂದ್ರ ಡಿ ಸುವರ್ಣ ಹಾಗೂ ಉಡುಪಿ ಜಿಲ್ಲೆಯ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದಂಥ ಶ್ರೀಯುತ ಬಿ. ಜಯಕರ್ ಶೆಟ್ಟಿ ಇಂದ್ರಾಳಿ, ಹಾಗೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಇದರ ನಿರ್ದೇಶಕರಾದಂಥ ಶ್ರೀಯುತ ಮಂಜುನಾಥ್ ಎಸ್.ಕೆ. ಹಾಗೂ ಸಹಕಾರ ಸಂಘ ಉಪನಿಬಂಧಕರು ಉಡುಪಿ ಜಿಲ್ಲೆ ಇವರಾದಂಥ ಶ್ರೀಯುತ ಪ್ರವೀಣ್ ಬಿ. ನಾಯಕ್ ಹಾಗೂ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ಉಪನಿರ್ದೇಶಕರಾದಂಥ ಗಣೇಶ್ ಮಯ್ಯ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಉಡುಪಿ ಜಿಲ್ಲೆಯ ಶ್ರೀಯುತ ಅರುಣ್ ಕುಮಾರ್ ಎಸ್.ವಿ. ಹಾಗೆ ಪಡುಬಿದ್ರೆ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಯುತ ರವಿಶೆಟ್ಟಿಯವರು ಹಾಗೂ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರುಗಳಾದಂಥ ಡಾ. ಐ. ದೇವಿಪ್ರಸಾದ್ ಶೆಟ್ಟಿ, ಅಶೋಕ್ ಕುಮಾರ್ ಶೆಟ್ಟಿ ಬೆಳ್ಳಂಪಳ್ಳಿ, ರಾಜೇಶ್ ರಾವ್ ಇನ್ನಂಜಿ ಇವರು ಭಾಗವಹಿಸ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಗುರುರಾಜ್ ಪೂಜಾರಿ, ನಿರ್ದೇಶಕರುಗಳಾದ ರಸೂಲ್ ವೈಚಿ, ಗಿರೀಶ್ ಪಲಿಮಾರು, ರಾಜಾರಾಮ್ ರಾವ್, ವಾಸುದೇವ್ ದೇವಾಡಿಗ, ಸ್ಟ್ಯಾನಿ ಕ್ವಾರ್ಟರ್ಸ್ ಹಾಗೂ ಸಿಬ್ಬಂದಿ ಪಿಎಸ್ ರವೀಂದ್ರ ರಾವ್ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ. ನಿಮ್ಮ ಮನೆ ಕಟ್ಟಡಗಳಿಗೆ ಬೇಕಾಗುವ ಸ್ಯಾನಿಟರಿ ಉತ್ಪನ್ನಗಳ ಆಯ್ಕೆಗೆ ಇನ್ನಿಲ್ಲ ಚಿಂತೆ. ಗುಣಮಟ್ಟದ ಸ್ಯಾನಿಟರಿ ಉತ್ಪನ್ನಗಳ ಅಗಾಧ ಸಂಗ್ರಹಕ್ಕೆ ಇನ್ನೊಂದು ಹೆಸರು ಭವಾನಿ ಎಂಟರ್ಪ್ರೈಸಸ್. ಸೇರಾ, ಜೆಲ್, ಆಸಿಸ್, ಆಕ್ವೆಲ್ ಕಂಪನಿಗಳ ಬಾತ್ಟಬ್ ಮತ್ತು ಸ್ಟೀಮ್ ಬಾತ್ ಉತ್ಪನ್ನಗಳು, ಸೋಮಾನಿ, ಸಿಂಫೋಲೋ, ಮೋಸಸ್ 7 ಕಂಪನಿಗಳ ವಾಲ್ ಮತ್ತು ಫ್ಲೋರ್ ಟೈಲ್ಸ್ಗಳು, ಜರ್ಮನ್ ತಯಾರಿಕೆಯ ಎಂಸಿಪಿಎಲ್ ವಾಲ್ ಮತ್ತು ಫ್ಲೋರ್ ಟೈಲ್ಸ್ ಹಾಗೂ ಜರ್ಮನ್ ಕಂಪನಿ ಗ್ರೋಹೆಯ ಟ್ಯಾಪ್ಗಳು, 10 ವರ್ಷಗಳ ವಾರಂಟಿಯೊಂದಿಗೆ ವಿಶ್ವ ದರ್ಜೆಯ ಬಾತ್ರೂಮ್ ಮತ್ತು ಕಿಚನ್ ಫಿಟ್ಟಿಂಗ್ಸ್ಗಳು ಲಭ್ಯ. ಇದರೊಂದಿಗೆ ಫಿನೋಲೆಕ್ಸ್, ಆಶೀರ್ವಾದ್, ಆಸ್ಟ್ರಲ್ ಕಂಪನಿಗಳ ಪೈಪ್ಗಳು. ನಿಮ್ಮ ಅಗತ್ಯದ ಸ್ಯಾನಿಟರಿ ಉತ್ಪನ್ನಗಳಿಗಾಗಿ ಇದ್ದೇ ಭೇಟಿ ನೀಡಿ. ಭವಾನಿ ಎಂಟರ್ಪ್ರೈಸಸ್, ವಿಶ್ವಾಸ್ ಟವರ್ಸ್, ಕೋರ್ಟ್ ರೋಡ್, ಉಡುಪಿ ಮತ್ತು ಅಮರ್ ಕಂಫರ್ಟ್ಸ್, NH66 ಪಡುಬಿದ್ರೆ.